ಮೊಬೈಲ್ ಫೋನ್ ಸ್ಫೋಟಗೊಂಡ ಪರಿಣಾಮ 17 ವರ್ಷದ ಯುವತಿ ಸಾವನ್ನಪ್ಪಿದ ಘಟನೆ ಗುಜರಾತಿನ ಮೆಹಸಾನದ ಬೆಚರಾಜಿ ತಾಲೂಕಿನಲ್ಲಿ ನಡೆದಿದೆ. ಮೃತ ಯುವತಿಯನ್ನ ಶ್ರದ್ಧಾ ದೇಸಾಯಿ ಅಂತ ಗುರುತಿಸಲಾಗಿದೆ. ಶ್ರದ್ಧಾ ತನ್ನ ಸ್ಮಾರ್ಟ್ ಫೋನ್ ಅನ್ನು ಚಾರ್ಜಿಂಗ್ನಲ್ಲಿರಿಸಿ ಮಾತನಾಡ್ತಾ ಇದ್ದಾಗ ಸ್ಫೋಟ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇದೆ. 12ನೇ ತರಗತಿಯ ವಿದ್ಯಾರ್ಥಿನಿಯಾಗಿದ್ದ ಶ್ರದ್ಧಾ ದೇಸಾಯಿ ತನ್ನ ಸಂಬಂಧಿಕರೊಂದಿಗೆ ದೂರವಾಣಿಯಲ್ಲಿ ಮಾತನಾಡ್ತಾ ಇದ್ಲು. ಈ ವೇಳೆ ಮೊಬೈಲ್ ಬ್ಯಾಟರಿ ಸ್ಫೋಟಗೊಂಡಿರಬಹುದು ಅಂತ ಕುಟುಂಬದ ಸದಸ್ಯರು ಪೊಲೀಸರಿಗೆ ತಿಳಿಸಿದ್ದಾರೆ. ಘಟನೆಯ ವೇಳೆ ಶ್ರದ್ಧಾ ತನ್ನ ಮನೆಯ ಮೇಲಿನ ಮಹಡಿಯಲ್ಲಿದ್ದು ಸ್ಫೋಟದಿಂದಾಗಿ ಕೋಣೆಯ ಬಾಗಿಲು ಕಪ್ಪು ಬಣ್ಣಕ್ಕೆ ತಿರುಗಿದೆ. ಅಲ್ಲದೆ ಕೋಣೆಯಲ್ಲಿ ಸಂಗ್ರಹವಾಗಿರುವ ಒಣಗಿದ ಹುಲ್ಲು ಕೂಡ ಬೆಂಕಿ ತಗುಲಿ ತೀವ್ರವಾದ ಸುಟ್ಟ ಗಾಯಗಳಿಂದ ಬಳಲಿ ಸಾವನ್ನಪ್ಪಿದ್ದಾಳೆ ಅಂತ ಕುಟುಂಬಸ್ಥರು ಪೊಲೀಸರಿಗೆ ತಿಳಿಸಿದ್ದಾರೆ. ಮೊಬೈಲ್ ಬ್ಯಾಟರಿ ಮುಗಿತಾ ಇದ್ದಂತೆ ಚಾರ್ಜಿಂಗ್ ಆಗಿ ಅದನ್ನ ಪ್ಲಗ್ ಇನ್ ಮಾಡಿದ್ಲು. ಅದೇ ಸಮಯದಲ್ಲಿ ಅವಳು ಫೋನ್ನಲ್ಲಿ ಮಾತನಾಡೋದನ್ನ ಮುಂದುವರೆಸಿದ್ಲು ಕೂಡ. ಈ ವೇಳೆ ಮೊಬೈಲ್ ಸ್ಫೋಟಗೊಂಡಿದೆ. ಮುಂದೆ ಏನಾಯಿತು ಅಂತ ತಿಳಿಯುವ ಮೊದಲೇ ಮಗಳು ಪ್ರಜ್ಞೆ ತಪ್ಪಿ ಬಿದ್ದಿದ್ಲು ಅಂತ ಆಕೆಯ ತಂದೆ ಶಂಭು ಘಟನೆಯ ಬಗ್ಗೆ ವಿವರಿಸಿದ್ದಾರೆ.